ಸುಂದರ ಸಂಸಾರವೊಂದು ಕೌಟುಂಬಿಕ ಕಲಹಕ್ಕೆ ಬಲಿಯಾಗಿದೆ. ಅದರಲ್ಲೂ ಏನೂ ಅರಿಯದ ಪುಟ್ಟ ಕಂದಮ್ಮ ಈ ಕಲಹದಲ್ಲಿ ತನ್ನ ತಂದೆಯಿಂದಲೇ ಕೊಲೆಯಾಗಿದೆ. ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ್ದ ಮುಲ್ಕಿ ಬಳಿಯ ಪಕ್ಷಿಕೆರೆಯಲ್ಲಿ ನಡೆದ ಘಟನೆಯ ಕುರಿತಂತೆ ಒಂದೊಂದೇ ಮಾಹಿತಿಗಳು ಹೊರಬರಲಾರಂಭಿಸಿದೆ. ಮುಲ್ಕಿ ಬಳಿಯ ಪಕ್ಷಿಕೆರೆ ಜನರು ಒಂದೇ ಕುಟುಂಬದ ಮೂವರ ಸಾವಿನ ಸುದ್ದಿ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ದುರಂತ ಘಟನೆ ನಡೆದ ರೀತಿಯೇ ಒಂದು ರೀತಿ ಭಯಾನಕವಾಗಿದ್ದು, ಹೆಂಡತಿ ಮಗುವನ್ನ ಮನೆಯಲ್ಲೇ ಕೊಲೆ ಮಾಡಿ ಬಳಿಕ ಯುವಕ ರೈಲಿಗೆ ತಲೆ ಕೊಟ್ಟಿದ್ದಾನೆ. ಸೊಸೆ ಮೊಮ್ಮಗ ಹೆಣವಾಗಿ ಮನೆಯಲ್ಲಿದ್ದರೂ ಕೂಡ ತಂದೆ ತಾಯಿಗೆ ಈ ವಿಚಾರವೇ ತಿಳಿದಿರಲಿಲ್ಲ ಎನ್ನುವುದು ಶಾಕಿಂಗ್ ವಿಚಾರವಾಗಿದೆ. ಮುಲ್ಕಿ ಪಕ್ಷಿಕೆರೆಯ ಕಾರ್ತಿಕ್ ಭಟ್ ಕೌಟುಂಬಿಕ ಕಲಹಕ್ಕೆ ತನ್ನ ಹೆಂಡತಿ ಪ್ರಿಯಾಂಕಾ ಮತ್ತು ಮಗ ಹೃದಯನನ್ನ ಕೊಲೆ ಮಾಡಿ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 6 ವರ್ಷಗಳ ಹಿಂದೆ ಶಿವಮೊಗ್ಗ ಮೂಲದ ಯುವತಿ ಪ್ರಿಯಾಂಕಾ ಅವರನ್ನು ಮದುವೆಯಾಗಿದ್ದ ಕಾರ್ತಿಕ್ ಭಟ್ ದಂಪತಿಗೆ 4 ವರ್ಷದ ಮುದ್ದಾದ ಗಂಡು ಮಗುವಿತ್ತು. ಸುಖ ಸಂಸಾರವೂ ಇತ್ತು. ಆದರೆ ಕೌಟುಂಬಿಕ ಕಲಹ ಇಡೀ ಸಂಸಾರವನ್ನು ಮುಗಿಸಿದೆ. ಪಕ್ಷಿಕೆರೆ ಬಳಿಯ ಕೆಮ್ರಾಲ್ ನಿವಾಸಿ ಜನಾರ್ದನ ಭಟ್ ಮತ್ತು ಶ್ಯಾಮಲಾ ದಂಪತಿಯ 3 ಮಕ್ಕಳಲ್ಲಿ 2 ಹೆಣ್ಣು ಮಕ್ಕಳು, ಏಕೈಕ ಪುತ್ರನೇ ಕಾರ್ತಿಕ್. ಪ್ರೀತಿಯ ಪುತ್ರನ ಹೆಸರಿನಲ್ಲಿಯೇ ಜನಾರ್ದನ ಭಟ್ ಪಕ್ಷಿಕೆರೆಯಲ್ಲಿ 30 ವರ್ಷಗಳಿಂದ ಸಣ್ಣ ಹೋಟೆಲ್ ನಡೆಸುತ್ತಿದ್ದಾರೆ. ಹೆಣ್ಮಕ್ಕಳಿಗೆ ಮದುವೆಯಾದ ಬಳಿಕ ಪುತ್ರನಿಗೂ ಮದುವೆಯಾಗಿತ್ತು. ಮಗನ ಮದುವೆ ನಂತರವೇ ಇವರ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿತ್ತು. ಸೊಸೆಯಾಗಿ ಬಂದಿದ್ದ ಪ್ರಿಯಾಂಕಾ ಮತ್ತು ಅತ್ತೆ ಮಾವನಿಗೆ ಸರಿ ಹೋಗುತ್ತಿರಲಿಲ್ಲ. ವೃದ್ಧ ತಂದೆ ತಾಯಿ ಜೊತೆಗೆ ರಸ್ತೆ ಬದಿಯ ಫ್ಲ್ಯಾಟಿನಲ್ಲಿ ನೆಲೆಸಿದ್ದರೂ ಇವರದ್ದು ಒಡೆದ ಮನೆಯಾಗಿತ್ತು. ತಂದೆ ತಾಯಿ ದಿನವೂ ಬೆಳಗ್ಗೆ ಎದ್ದು ಹೋಟೆಲಿಗೆ ಹೋಗುತ್ತಿದ್ದರೆ ಕಾರ್ತಿಕ್ ದಂಪತಿ ತಮ್ಮ ಕೋಣೆಯಲ್ಲಿ ತಮ್ಮಷ್ಟಕ್ಕೆ ಗೊಣಗಿಕೊಂಡು ಇರುತ್ತಿದ್ದರು. ಇವರ ನಡುವಿನ ಕೋಪ ಎಷ್ಟೆಂದರೆ 3 ವರ್ಷದಿಂದ ಮನೆಯಲ್ಲಿ ಇದ್ದ ತಂದೆ ತಾಯಿ ಜೊತೆಗೆ ಮಾತನ್ನೇ ಬಿಟ್ಟಿದ್ದರಂತೆ. ಸ್ಥಳೀಯ ಕೋಆಪರೇಟಿವ್ ಸೊಸೈಟಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ 2 ತಿಂಗಳ ಹಿಂದೆ ಕೆಲಸವನ್ನು ತೊರೆದಿದ್ದ ಎನ್ನಲಾಗಿದೆ. ಇದರಿಂದಾಗಿ ಸ್ವಲ್ಪ ಹಣಕಾಸು ತೊಂದರೆ ಎದುರಾಗಿದ್ದರೂ ತೋರಿಸಿಕೊಂಡಿರಲಿಲ್ಲ. ಮಗುವನ್ನು ದಂಪತಿ ಜೊತೆಯಾಗಿಯೇ ಶಾಲೆಗೆ ಕರೆದೊಯ್ಯುತ್ತಿದ್ದರು. ಮೊನ್ನೆ ದೀಪಾವಳಿಯನ್ನು ಜೊತೆಗೆ ಆಚರಿಸಿಕೊಂಡಿದ್ದರು. ಮನೆ ಮುಂದೆ ಸಂಭ್ರಮದಿಂದಲೇ ಪಟಾಕಿಯನ್ನು ಹೊಡೆದಿದ್ದರು ಎಂದು ಸ್ಥಳೀಯರು ಹೇಳುತ್ತಾರೆ. ಒಂದು 11 ಗಂಟೆಗೆ ಮನೆಗೆ ಹೆಚ್ಚು ಫೋನ್ ಬಂತು. ಕೊಡಬೂರು ಗ್ರಾಮ ಪಂಚಾಯತಿ ಅಂದರೆ ಜನಾರ್ದನ ಭಟ್ರು ಅಂದರೆ ಯಾರಂತ ಇಲ್ಲಿ ಕೆಮ್ರಾಲ್ ಅಂತ. ಅದಕ್ಕೆ ನಾನು ಹೇಳಿದೆ ಜನಾರ್ದನ ಭಟ್ರು ಕೆಮ್ರಾಲ್ ಗೊತ್ತು ಮಾಹಿತಿ ಇಲ್ಲ ಅಂದರೆ ಯಾಕಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಪಂಚಾಯತಿ ಬಂದರು. ಆದರೂ ನಾನು ಕೆಲವರಿಗೆ ಫೋನ್ ಮಾಡಿದ್ದೆ. ಆವಾಗ ಜನಾರ್ದನ ಭಟ್ರು ಅಂತ ಹೇಳುವಾಗ ನಮ್ಮ ಪಂಚಾಯತಿಯಿಂದ ಹೇಳಿದ್ರು ನಮ್ಮ ಪಂಚಾಯತ್ ಎದುರುಗಡೆ ಬಿಲ್ಡಿಂಗ್ ಜನಾರ್ದನ ಭಟ್ರು ಆದರೆ ಅವರು ಪವರ್ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಅದು ಅವ್ರು ಹೋಟ್ಲಲ್ಲಿದ್ದರು, ಅಂದರೆ ಒಳ್ಳೆ ಮನುಷ್ಯರು ಅವ್ರು ಹೋಟ್ಲಲ್ಲಿದ್ದರು ಕೆಲವಾಗ. ಆಮೇಲೆ ಅವರೆಲ್ಲ ಅಂತಾಯಿತು. ಮತ್ತೊಂದು 10 ಒಬ್ಬರು ಜನ ಅಂತಿದ್ದು ನೋಡುವಾಗ ಅವರು ಸಪರ ಇದ್ದಾರೆ. ಹಾಗೆ ಮಾಹಿತಿ ಹೋಗ್ತಾಯಿತ್ತು. ಆಮೇಲೆ ಒಂದು 12 ಗಂಟೆ ಹೊತ್ತಿಗೆ ನಾನು ಪುನಃ ಪಂಚಾಯತಿ ನಮ್ಮ ಅಟೆಂಡ್ರಿಗೆ ಫೋನ್ ಮಾಡಿದ್ದೆ. ಅವಾಗ ಹೇಳಿದರು ಇಲ್ಲ ಜನರ ಮಾಹಿತಿ ಸಿಗ್ತಾಯಿಲ್ಲ. ಆಮೇಲೆ ನಾನೊಂದು 12:30ವರೆಗೆ ಮನೆಗೆ ಬರುವಾಗ ನನಗೆ ಬಂತು ಅದು ಕಾರ್ತಿಕ್ ಅಂತ ಹೇಳಿದ ಕೂಡಲೇ ನಾನು ಮನೆಗೆ ಬಂದು ಮನೆಯಿಂದ ಅಲ್ಲಿ ಹೊರಟು ಇಲ್ಲಿ ಬರುವಾಗ ನೋಡುವಾಗ ಅಂತಾಯಿತು. ಇಲ್ಲಿ ಪೊಲೀಸ್ನವರು ಅದಕ್ಕೆ ಬೀಗ ಹಾಕಿ ಚಾವಿ ಇಟ್ಟಿದ್ರು. ನಾನು ಕೂಡಲೇ ಚಾವಿ ತೆಗೀರಿ ಅಂತ ಹೇಳಿ ಗಾಡಿ ಚಾವಿ ತೆಗೆಯುವುದು ಅಂದರೆ ಇಲ್ಲಿ ಮರ್ಡರ್ ಆಗಿದೆ ಅಂತ ಗೊತ್ತಾಯ್ತು. ಚಾವಿ ತೆಗೆದು ಏನಾದರೂ ಸಾಹಸ ಏನಾದರೂ ಉಂಟಾ ನೋಡುವಾಗ ಇಬ್ಬರು ಕೂಡ ಒಂದು ಮಗು ಬೆಡ್ಡಲ್ಲಿ ಮಲಗಿದೆ, ಅಂದರೆ ರಕ್ತದ ಮಡುವಿನಲ್ಲಿದೆ. ಮತ್ತು ಅವನ ಹೆಂಡತಿ ಬೆಡ್ನ ಕೆಳಗಿದೆ, ಅದು ಕೂಡ ರಕ್ತದ ಮಡುವಿದೆ. ಅದು ನೋಡುವಾಗ ನಿನ್ನೆ 11 ಗಂಟೆ ಮೊದಲೇ ಆಗಿದೆ. ಯಾಕಂದರೆ ಅವರು ರೂಮಲ್ಲಿ ಬೇರೆ ಇರೋದು. ಆವಾಗ ಈ ಮನೆಯವರು ಅಂದರೆ ಒಳ್ಳೆಯ ಮನುಷ್ಯರು. ಯಾಕಂದರೆ ಈ ಗ್ರಾಮದಲ್ಲಿ ಇಷ್ಟುವರೆಗೆ ಕೂಡ ಯಾವುದೇ ಒಂದು ತಪ್ಪು ಚಿಕ್ಕ ಇಲ್ಲ. ಮತ್ತು ಅವರು ದುಡಿತಾರೆ ಅಂದರೆ ಅವರು ಮೊದಲು ಕೂಡ ಇಲ್ಲಿ ಹೋಟ್ಲು ಕಾರ್ತಿಕ್ ಅಂತ ಇತ್ತು, ಅಲ್ಲಿ ಇವರು ಈ ಮಕ್ಕಳನ್ನು ಬೆಳೆಸಿ ಅಲ್ಲೇ ಓದು ಬರೋದು ಮಾಡಿದ್ದು ಆ ಹೋಟ್ಲಲ್ಲಿ ಮಾಡಿದ್ರು. ಆಮೇಲೆ ಅವರ ಮಗಳಿಗೆ ಮದುವೆ ಆದಮೇಲೆ ಇಷ್ಟು ದೊಡ್ಡ ಒಂದು ಫ್ಲ್ಯಾಟಲ್ಲಿ ಕಟ್ಟಿದ್ದಾರೆ. ಮತ್ತು ಒಳ್ಳೆ ಇದ್ರ ಬರ್ತದಂತ ಯಾರು ಈ ಕೆಮ್ರಾಲ್ ಗ್ರಾಮ ಪಂಚಾಯತಿ ಕೂಡ ಎನಿಸಲಿಲ್ಲ, ನಾವು ಕೂಡ ಎನಿಸಲಿಲ್ಲ. ಈ ಕಾರ್ತಿಕ್
ಆ್ಯಕ್ಚುಲಿ ನೋಡುವ ಮೊನ್ನೆವರೆಗೆ ಕೂಡ ಅವನು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಮೊನ್ನೆ ನನಗೆ ಒಂದು 2 ದಿನ ಮೊದಲು ಇಲ್ಲಿ ಬೈಕಲ್ಲಿ ಸಿಕ್ಕಿದ, ಇಶ್ ಮಾಡಿದ, ಏನು ಅಧ್ಯಕ್ಷರೇ ಅಂತೇಳಿ ಹೋದ. ಮತ್ತು ಅವರು ನೋಡುವಾಗ ಅನ್ಯೋನ್ಯ ಇದ್ದರು, ಹೆಂಡತಿ ಮಕ್ಕಳೆಲ್ಲ ಅನ್ಯೋನ್ಯ ಇದ್ದರು, ತಂದೆ ತಾಯಿ ಕೂಡ ಒಳ್ಳೆ ಇದು. ನಿನ್ನೆ ಒಂದು ದಿನ ನಿನ್ನೆಲ್ಲ ಮೊನ್ನೆ ಪಂಚಾಯತಿ ಬಂದಿದ್ದರು, ತಂದೆ ತಾಯಿ ಮತ್ತು ಅವ್ರದ್ದು ಭಾವ, ಅವ್ರದ್ದು ಇಲ್ಲಿ ಡೋರ್ ನಂಬರ್ಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಅಂದ್ಬಿಟ್ಟು ಅವ್ರು ಕೂಡ ಮಾತಾಡ್ಕೊಂಡು ಒಳ್ಳೆ ಈ ರೀತಿಯಲ್ಲಿ ಹೋದ್ರು. ಏನು ಉದ್ಯೋಗ ಮಾಡ್ತಾರೆ ಕಾರ್ತಿಕ್ ಮೊದಲು ಒಂದು ಬ್ಯಾಂಕಲ್ಲಿ ಉದ್ಯೋಗ ಮಾಡ್ತಿದ್ರಂತೆ. ಆಮೇಲೆ ಇತ್ತೀಚೆಗೆ ಅವರದ್ದು ಉದ್ಯೋಗ ನಮಗೆ ಮಾಹಿತಿ ಇಲ್ಲ. ಅಂದರೆ ಅವರು ಗಂಡ ಹೆಂಡತಿ ಅವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಅನ್ಯೋನ್ಯವಾಗಿ ಬೈಕಲ್ಲಿ ಹೋಗ್ತಾಯಿದ್ರು ಮತ್ತು ವಾಕಿಂಗ್ ಬರ್ತಾಯಿದ್ರು, ಎಲ್ಲ ಇದ್ದರು. ಇಲ್ಲಿ ಅವರ ತಂದೆ ತಾಯಿ ಮತ್ತು ಅವರು ಗಂಡ ಹೆಂಡತಿ ಮಕ್ಕಳು. ಆದರೆ ನಿನ್ನೆ ಇಬ್ಬರು ಬೆಳಿಗ್ಗೆ ಬೇಗ 5-6 ಗಂಟೆಗೆ ಮನೆಯಿಂದ ಹೊರಡ್ತಾರೆ ಹೋಟ್ಲಿಗೆ. ತಂದೆ ತಾಯಿ ಅವ್ರ ಮನೆಗೆ ಹೋಟ್ಲಿಗೆ ಹೋದ್ಮೇಲೆ ಇವರು ಹೊರಗಡೆ ಹೋಗ್ತಾರೆ. ಅವರ ಗೆಲ್ಸಿದ್ದು ನಿನ್ನೆ ಕೂಡ ರಾತ್ರಿ ಇವರು ಹೊರಗಡೆ ಹೋಗಿದ್ದಾರೆ ಅಂತ ಅವರು ಅನ್ಕೊಂಡು ಮಲಗಿದ್ರು. ಆದರೆ ಮುಂದೆ ಆಗಿದ್ದೇ ಬೇರೆ. ಮುಲ್ಕಿಟಾನ ವ್ಯಾಪ್ತಿಯ ಬೆಳ್ಳಯೂರು ಗ್ರಾಮದ ರೈಲ್ವೆ ಹಳಿಯಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾದ ಬಗ್ಗೆ ಟ್ರ್ಯಾಕ್ ಮಾಸ್ಟರ್ ನವೀನ್ ಎಂಬುವರು ಮಾಹಿತಿ ನೀಡಿದ್ದರು. ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಚಲಿಸುತ್ತಿರುವ ರೈಲಿನಡಿ ಸಿಲುಕಿ ಛಿದ್ರವಾದ ಗಂಡಸಿನ ಮೃತದೇಹ ಪತ್ತೆಯಾಗಿತ್ತು. ಮೃತ ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗಿರಲಿಲ್ಲ. ರೈಲು ಹಳಿಯಲ್ಲಿ ಕೀ ಗೊಂಚಲು ಸಿಕ್ಕಿತ್ತು. ಅದರಲ್ಲಿ ಸ್ಕೂಟರ್ ಒಂದರ ಕೀ ಕೂಡ ಇತ್ತು. ಪೊಲೀಸ್ ಸಿಬ್ಬಂದಿ ಶನಿವಾರ ಬೆಳಗ್ಗೆ ಮತ್ತೆ ಹುಡುಕಿದಾಗ ಬೆಳ್ಳಯೂರು ಗ್ರಾಮದ ಮಹಮ್ಮಾಯಿ ದೇವಸ್ಥಾನದ ಹತ್ತಿರ ಒಂದು ಸ್ಕೂಟರ್ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಪತ್ತೆಯಾಗಿತ್ತು. ಹಳಿಯಲ್ಲಿ ಸಿಕ್ಕ ಬೀಗದ ಕೀ ಗೊಂಚಲಿನಲ್ಲಿದ್ದ ಕೀ ಆ ಸ್ಕೂಟರ್ಗೆ ಹೊಂದಿಕೆಯಾಗಿತ್ತು. ಅದರಲ್ಲಿದ್ದ ವಾಹನ ನೋಂದಣಿ ಪ್ರಮಾಣ ಪತ್ರ ತೆಗೆದು ನೋಡಿದಾಗ ಅದು ಪಕ್ಷಿಕೆರೆಯ ಬಳಿಯ ಕೆಮ್ರಾಲ್ ನಿವಾಸಿ ಕಾರ್ತಿಕ್ ಭಟ್ ಅವರದ್ದು ಎಂದು ಗೊತ್ತಾಗಿತ್ತು. ಬಳಿಕ ಕಾರ್ತಿಕ್ ಪತ್ನಿಯ ಮೊಬೈಲ್ಗೆ ಕರೆ ಮಾಡಿದಾಗ ಅದು ಸ್ವಿಚ್ ಆಫ್ ಆಗಿತ್ತು. ಬಳಿಕ ಕಾರ್ತಿಕ್ ತಂದೆ ತಾಯಿ ಬಂದು ಮನೆಯ ಬಾಗಿಲು ತೆರೆದರು. ಮನೆಯಲ್ಲಿ ಕಾರ್ತಿಕ್ ವಾಸವಿದ್ದ ಕೊಠಡಿಗೆ ಬೀಗ ಹಾಕಲಾಗಿತ್ತು. ಅದರ ಮನೆಯ ಬೀಗವನ್ನು ತೆರೆದಾಗ ಕೊಠಡಿಯಲ್ಲಿ ಪತ್ನಿ ಹಾಗೂ ಮಗು ರಕ್ತಸಿಕ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸೀಲಿಂಗ್ ಫ್ಯಾನ್ಗೆ ಸೀರೆ ಕಟ್ಟಿರುವುದು ಕಂಡುಬಂದಿದೆ. ಕಾರ್ತಿಕ್ ಅವರು ಮನೆಯ ಕಿಟಕಿ ಗಾಜಿನ ಚೂರುಗಳಿಂದ ಹೆಂಡತಿ ಹಾಗೂ ಮಗುವನ್ನು ಹತ್ಯೆ ಮಾಡಿದ್ದು, ನಂತರ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಧ್ಯಾಹ್ನ 1:30 ಸುಮಾರಿಗೆ ಪೊಲೀಸರು ಜನಾರ್ದನ ಭಟ್ ಅವರನ್ನು ಹೋಟೆಲಿಗೆ ತೆರಳಿ ಕಾರ್ತಿಕ್ ಬಗ್ಗೆ ಕೇಳಿದಾಗ ನಿನ್ನೆ ಬೆಳಗ್ಗೆ ಮನೆಯಲ್ಲಿದ್ದರು, ಸಂಜೆ ಬಾಗಿಲು ಹಾಕ್ಕೊಂಡಿತ್ತು, ಇವತ್ತು ಬೆಳಗ್ಗೆ ಕಾಣಿಸಿರಲಿಲ್ಲ, ನಾವು ಬೆಳಗ್ಗೆ ಹೋಟೆಲಿಗೆ ಬಂದಿದ್ದೆವು ಎಂದು ತಿಳಿಸಿದ್ದಾರೆ. ಫೋನ್ ಮಾಡಿದರೆ ಮಗ ಮತ್ತು ಸೊಸೆಯ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಕೂಡಲೇ ಮನೆಗೆ ತೆರಳಿ ಅವರಿದ್ದ ಕೋಣೆಯ ಬಾಗಿಲು ಒಡೆದು ನೋಡಿದಾಗ ಬೆಡ್ನಲ್ಲಿ ಮಗು ಕೊಲೆಯಾದ ಸ್ಥಿತಿಯಲ್ಲಿ ಬಿದ್ದಿತ್ತು. ಅಲ್ಲಿಯೇ ಕೆಳಗೆ ಸೊಸೆ ಪ್ರಿಯಾಂಕಾ ಮೃತದೇಹ ಪತ್ತೆಯಾಗಿದೆ. ಕಾರ್ತಿಕ್ನ ವೃದ್ಧ ತಂದೆ ತಾಯಿ ಅದೇ ಮನೆಯಲ್ಲಿ ನಿನ್ನೆ ರಾತ್ರಿ ಕಳೆದಿದ್ದರು. ಮನೆಯಲ್ಲಿ ಸೊಸೆ ಮಗು ಮೃತಪಟ್ಟಿರುವುದು ಅವರ ಗಮನಕ್ಕೆ ಬಂದಿರಲಿಲ್ಲ. ಇನ್ನು ಕಾರ್ತಿಕ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿದ್ದು, ತಾನೇ ಪತ್ನಿ ಹಾಗೂ ಮಗುವನ್ನು ಹತ್ಯೆ ಮಾಡಿರುವುದಾಗಿ ಹೇಳಿಕೊಂಡಿರುವುದು ತಿಳಿದುಬಂದಿದೆ. ತಮ್ಮ ಶವಗಳನ್ನು ಪತ್ನಿಯ ತಂದೆ ತಾಯಿಗೆ ನೀಡುವಂತೆ ಹೇಳಿದ್ದು, ತಂದೆ ತಾಯಿ ತಮ್ಮ ಅಂತ್ಯ ಸಂಸ್ಕಾರ ಮಾಡಬಾರದು ಎಂದು ಬರೆದಿಟ್ಟಿದ್ದಾನೆ. ಅಲ್ಲದೆ ತನಗೆ ಸೇರಬೇಕಾದ ಆಸ್ತಿಯ ವಿಚಾರವನ್ನು ಯಾರಿಗೂ ಸೇರಬೇಕು ಎನ್ನುವುದು ಬಗ್ಗೆ ಬರೆಯಲಾಗಿದೆ. ತನ್ನ ಸಾವಿಗೆ ಯಾರು ಕಾರಣರಲ್ಲ ಎಂಬುದು ಬರೆಯಲಾಗಿದೆ. ಒಂದು ಫ್ಯಾಮಿಲಿಯನ್ನು ವಾಸ ಮಾಡ್ತಾಯಿದ್ರು, ಜನಾರ್ದನ್ ಮತ್ತು ಅವ್ರ ಫಾದರ್ ಆ್ಯಂಡ್ ಅವ್ರ ಮಗ ಕಾರ್ತಿಕ್ ಭಟ್ ಅವ್ರ ಫ್ಯಾಮಿಲಿ ಜೊತೆಗೆ. ಆವಾಗ ಈ ಜನಾರ್ದನ್ ಅವರು ನಾವೊಂದು ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ, ಗಂಡ ಹೆಂಡತಿ. ಆವಾಗ ಅಲ್ಲಿ ಅವ್ರಿಗೆ ಹೋಗಿ ಮಾತಾಡುವಾಗ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ನಂತರ ಮನೆಗೆ ಬಂದ ರೂಮ್ ಓಪನ್ ಮಾಡುವಾಗ ಆ ರೂಮಲ್ಲಿ ತೀರಾ ಭೀಕರವಾಗಿ ಒಂದು ದೃಶ್ಯ ಇತ್ತು. ಕಾರ್ತಿಕ್ದು ಹೆಂಡತಿಯನ್ನು ಪ್ರಿಯಾಂಕಾ ಮತ್ತು ಒಂದು 4 ವರ್ಷ ಮಗು, ಆ ಇಬ್ಬರದು ಡೆಡ್ ಬಾಡಿ ಅಲ್ಲಿ ಆ ರೂಮ್ ಒಳಗಡೆ ಇತ್ತು. ಮತ್ತು ರೂಮ್ ಪೂರ್ತಿ ಚೀಲಾಪಿಲಿ ಆಗಿತ್ತು ಮತ್ತು ತುಂಬ ಕಡೆ ಬ್ಲಡ್ ಸ್ಟೇನ್ ಮಾರ್ಕ್ಸ್ ಎಲ್ಲ ಇತ್ತು. ಇಮಿಡಿಯೇಟ್ಲಿ ನಾವೆಲ್ಲ ಇದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ. ನಂತರ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫೊರೆನ್ಸಿಕ್ ಆಫೀಸರ್ಸ್ ಕೂಡ ಬಂದು ಈ ಪೂರ್ತಿ ಕ್ರೈಮ್ ಸೀನ್ಗೆ ಪ್ರಿಸರ್ವ್ ಮಾಡಿದ್ದಾರೆ. ನಾವು ಈಗ ವೆರಿಫೈ ಮಾಡ್ತೀವಿ. ಸ್ಥಳದಿಂದ ಒಂದು ಡೆತ್ ನೋಟ್ ಸಿಕ್ಕಿದೆ. ಆ ಡೆತ್ ನೋಟ್ ಪ್ರಕಾರ ಅವರು ಕೆಲವು ತುಂಬ ಮಾತುಗಳು ಬರೆದಿದ್ದಾರೆ. ಆ್ಯಂಡ್ ಅಪೆರೆಂಟ್ಲಿ ಈಗ ಪ್ರೈಮಾ ಫೇಸಿ
ಅವರನ್ನ ಸೂಸೈಡ್ ಮಾಡೋದಕ್ಕಿಂತ ಮುಂಚೆ ಬಹುಶಃ ತಮಗೆ ಹೆಂಡತಿಗೆ ಮತ್ತು ಮಗನಿಗೆ ಒಂದು ಸಾಯಿಸಿದ್ದಾರೆ. ಯಾಕೆಂದರೆ ಸ್ಪಾಟಿಂದ ಕೆಲವು ಗ್ಲಾಸ್ದು ಪೀಸ್ ಸಿಕ್ಕಿದೆ. ಆ ಗ್ಲಾಸಿಂದ ಅವರು ಬೆನ್ನು ಮೇಲೆ ಮತ್ತು ಹೊಟ್ಟೆ ಮೇಲೆ ಮತ್ತು ಕುತ್ತಿಗೆ ಮೇಲೆ ಹೆಂಡತಿಗೆ ಮತ್ತು ಮಗನಿಗೆ ಚುಚ್ಚಿದ್ದಾರೆ. ನಂತರ ಇದು ಅವರು ಇಲ್ಲಿಂದ ಸ್ವಲ್ಪ 2-3 ಕಿಲೋಮೀಟರ್ ದೂರ ರೈಲ್ವೆ ಟ್ರ್ಯಾಕ್ಗೆ ಹೋಗಿ ಸೂಸೈಡ್ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಕುಟುಂಬಸ್ಥರು ಕಾರ್ತಿಕ್ ತುಂಬ ಒಳ್ಳೆಯ ಹುಡುಗನಾಗಿದ್ದು ಹೆಂಡತಿ ಜೊತೆ ಅನ್ಯೋನ್ಯವಾಗಿದ್ದ ಎಂದು ಹೇಳಿದ್ದಾರೆ. ಕಾರ್ತಿಕ್ ತಂದೆ ತಾಯಿಗಳೇ ಆತನಿಗೆ ಹಿಂಸೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಅವರು ಈ ಪ್ರಕರಣದ ತನಿಖೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಮೊನ್ನೆ ಸಹ ದಸರಾ ಹಬ್ಬದಲ್ಲಿ ಬಂದಾಗ ಚೆನ್ನಾಗೇ ಇತ್ತು. ಈಗಲೂ ಸಹ ಮೊನ್ನೆ ದೀಪಾವಳಿ ಆಚರಣೆ ಮಾಡಿದ್ದಾರೆ. ಮನೆಯಲ್ಲಿ ಗಲಾಟೆ ಮಾಡ್ತಾರೆ ಅಂತೇಳಿ ಮಗುನ ಬೀಚ್ ಹತ್ರ ಕರ್ಕೊಂಡೋಗಿ ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸ್ಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ಕಳಿಸ್ಯಾರ ನಮಗೆಲ್ಲ. ಚೆನ್ನಾಗೇ ಇದ್ದಾರೆ. ಅವರಲ್ಲಿ ಹೊಂದಾಣಿಕೆಯೂ ಚೆನ್ನಾಗೇ ಇತ್ತು. ಏನಪ್ಪ ತಂದೆ ತಾಯಿಯ ಬಗ್ಗೆ ಬೇಸರ ಅದು ಯಾಕಿತ್ತು ಅನ್ನೋದು ನನಗೆ ಪೂರ್ತಿ ಗೊತ್ತಿಲ್ಲ. ಆದರೆ ಬೇಸರ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರಂತೆ. ಅದು ಬಿಟ್ಟರೆ ಪಾಪ ಹೆಂಡತಿ ಆದಂಥ ನಮ್ಮ ಪ್ರಿಯಾಂಕಾ ಸಹ ಅವಳ ಹತ್ರ ಅಡ್ಜಸ್ಟ್ ಆಗಿ ಜೀವನವನ್ನು ನಡೆಸ್ತಾಯಿದ್ರು. ಈಗಾಗಲೇ 17ನೇ ಇಸ್ವಿಲಿ ಮದುವೆ ಆಗಿದ್ದು 6 ವರ್ಷ ಆಯಿತು. ನಾಳೆ 14ನೇ ತಾರೀಕು ಬಂದರೆ ಅವ್ರ ಆ್ಯನಿವರ್ಸರಿ ಆಚರಣೆ ಮಾಡಬೇಕಿತ್ತು. ಇಂಥ ಸ್ಥಿತಿಯಲ್ಲಿ ಫಸ್ಟು ನಮಗೆ ಆಕ್ಸಿಡೆಂಟ್ ಅಂತ ತಿಳಿತು. ಆಮೇಲೆ ನೋಡಿದ್ರೆ ಈ ರೀತಿ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ಥರ ಬಂತು. ಇವೆಲ್ಲ ನೋಡಿದಾಗ ನಮಗೆ ನಿಜವಾಗ್ಲೂ ಭಾಳ ಮನಸ್ಸಿಗೆ ನೋವಾಗಿದೆ. ಜೊತೆಗೆ ನಮ್ಮ ಅಳಿಯನ ಬಗ್ಗೆ ಸಹ ನಮಗೆ ತುಂಬ ಸಹಾನುಭೂತಿ ಇದೆ. ಅವನು ಕೊಲೆ ಮಾಡುವಂಥ ಕಟುಕ ಅಂತೂ ಅಲ್ಲೇ ಅಲ್ಲ. ಇದು 100ಕ್ಕೆ 100 ಸತ್ಯ. ಇದರೊಳಗೆ ಬೇರೆ ಏನೋ ನಡೆದಿದೆ ಅದನ್ನು ಮುಚ್ಚಾಕೋಕ್ಕೆ ಸಂಚನ್ನು ರೂಪಿಸ್ತಿದ್ದಾರೆ ಅನ್ನೋದೇ ನಮ್ಮ ಕುಟುಂಬದ ಒಂದು ಆರೋಪ. ಹಾಗಾಗಿ ಅವ್ರ ತಂದೆ ತಾಯಿ ಸಹ ನೊಂದಿದ್ದಾರೆ. ಜೊತೆಗೆ ಏನು ಇನ್ನೊಬ್ಬ ಇಲ್ಲಿ ಪ್ರೀತಮ್ ಅಂತ ಇದ್ದಾನೆ, ಇವನು ಟ್ವಿನ್ಸು, ಇದು ಜಾಯಿಂಟು, ಇಬ್ಬರು ಸಹ ಟ್ವಿನ್ಸು ಇದ್ದರು. ಇವನಿಗೆ ತಡ್ಕೊಳಕ್ಕಾಗ್ತಿಲ್ಲ. ಕಾರಣ ಟ್ವಿನ್ಸಾಗಿ ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆದಂಥವ್ರು. ಇವನು ಪ್ರೀತಮ್ ಅಂತ. ಇವನು ಸಹ ಅವ್ರ ಜೊತೆಗೆ ಚೆನ್ನಾಗೇ ಒಡನಾಟ ಇತ್ತು. ನಿನ್ನೆ ಸಹ ಈಗ 1-1.5 ತಿಂಗಳು ಕೆಳಗಡೆ ಇನ್ನೊಬ್ಬ ತಮ್ಮನ ಮಗಳು ಮದುವೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸಹ ಗಂಡ ಹೆಂಡತಿ ಪ್ರಿಯಾಂಕಾ ಮತ್ತು ಕಾರ್ತಿಕ್ ಭಟ್ಟು ಮಗು ಎಲ್ಲರೂ ಸಹ ಬಂದಿದ್ದರು. ಎಲ್ಲರೂ ನಮ್ಮ ಕುಟುಂಬದ ಜೊತೆಗೆ ಆನಂದವಾಗಿದ್ದರು. ಅವನಿಗೆ ಆರ್ಥಿಕವಾದಂಥ ತೊಂದರೆ ಇದೆ ಅಂತೇನೋ ಸುದ್ದಿ ಮಾಡಿದ್ರು ಅಂತಾರೆ. ಅದು ಸಹ ಸುಳ್ಳು. ಯಾಕಂದರೆ ನಾನು ಕೆಲವು ಸ್ನೇಹಿತರಿಗೆ ಕೇಳಿದಾಗ ಅವರು ಅದನ್ನು ಯಾವುದನ್ನು ಸಹ ಆರ್ಥಿಕವಾದಂಥ ಕಷ್ಟ ಇದೆ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಕುಟುಂಬದಲ್ಲೂ ಹೇಳ್ಕೊಂಡಿಲ್ಲ ಅದು. ಆದರೆ ಅತ್ತೆ ಮಾವನ ಹಿಂಸೆ ತಡೆಯೋಕ್ಕಾಗ್ತಿಲ್ಲ ಅನ್ನೋದು ನನ್ನ ಮಗಳು ಅಂದರೆ ನನ್ನ ತಮ್ಮನ ಮಗಳು ಹೇಳ್ಯಾಳೆ ಮತ್ತು ಸಹ ನಮ್ಮ ಅಳಿಯನೂ ಸಹ ಅದನ್ನು ಹೇಳ್ಯಾನೆ. ನಮ್ಮ ತಂದೆ ತಾಯಿ ಭಾರಿ ಹಿಂಸೆ ಇದೆ ಅಂತ. ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹ, ಅತ್ತೆ ಸೊಸೆ ಜಗಳದ ಸಮಸ್ಯೆ ಕೇಳಿ ಬಂದಿದ್ದು, ಇಷ್ಟಕ್ಕೆ ಕಾರ್ತಿಕ್ ತನ್ನ ಪತ್ನಿ ಹಾಗೂ ಮಗುವನ್ನು ಸಾಯಿಸಿ ತಾನು ಸಾವಿಗೆ ಶರಣಾದನೆ ಅನ್ನುವ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರವಿಲ್ಲ. ಅತ್ತೆ ಸೊಸೆ ಜಗಳ ಇರುವುದು ಸಮಾಜದಲ್ಲಿ ಸಾಮಾನ್ಯ. ಹಾಗಂತ ಆ ಒಂದು ಗಲಾಟೆಗೆ ತಮ್ಮ ಬದುಕನ್ನೇ ಅಂತ್ಯಗೊಳಿಸುವುದು, ಬಾಳಿ ಬದುಕಬೇಕಾದ ಜೀವಗಳನ್ನು ಕೊಲ್ಲುವುದು, ಬದುಕೇ ಬೇಡ ಎಂದುಕೊಂಡು ಸಾವಿನ ದಾರಿ ಹಿಡಿಯುವುದು ಒಂದು ಕ್ಷಣದ ಸಿಟ್ಟು, ಚಿಂತೆಯಿಂದ ಹುಟ್ಟುವ ದುಡುಕಿನ ನಿರ್ಧಾರವಷ್ಟೇ.